ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಗೆ ಈಗಾಗಲೇ ಆಯ್ಕೆಯಾಗಿದೆ. ಈ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳು ಘೋಷಣೆಯಾಗಿದೆ. ಆದರೆ ನಗರದೊಳಗೆ ಇರುವ ಸಮಸ್ಯೆಗಳು ಸ್ಮಾರ್ಟ್ ಸಿಟಿ ಬಗ್ಗೆ ಅಣಕು ಮಾಡುವಂತಿದೆ. ಇದಕ್ಕೊಂದು ಉತ್ತಮ ಉದಾಹರಣೆ ಎಂದರೆ ಮಂಗಳೂರಿನ ಜಪ್ಪು ಮಹಾಕಾಳಿ ಪಡ್ಪುವಿನ ರೈಲ್ವೆ ಗೇಟ್. ಕಳೆದ ಹಲವಾರು ವರ್ಷಗಳಿಂದ ಇಲ್ಲೊಂದು ರೈಲ್ವೆ ಅಂಡರ್ ಬ್ರಿಡ್ಜ್ ನಿರ್ಮಾಣಗೊಳ್ಳಬೇಕು ಎನ್ನುವ ಈ ಪ್ರದೇಶದ ಜನತೆಯ ಬೇಡಿಕೆಗೆ ಇನ್ನೂ ಉತ್ತರ ದೊರೆತಿಲ್ಲ. ಮಂಗಳೂರು ದೇಶದಲ್ಲಿ ವಾಸಯೋಗ್ಯವಾದ ನಗರಗಳ ಪಟ್ಟಿಯಲ್ಲಿ ಪ್ರಮುಖ ಸ್ಥಾನ ಪಡೆದಿರುವ ನಗರ. ಮಂಗಳೂರಿನ ಹಿರಿಮೆಗೊಂದು ಗರಿ ಎನ್ನುವಂತೆ ಮಂಗಳೂರು ನಗರವು ಈಗಾಗಲೇ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾಗಿದೆ. ಆದರೆ ಮಂಗಳೂರು ನಗರದೊಳಗೆ ಜ್ವಲಂತವಾಗಿರುವ ಹಲವಾರು ಸಮಸ್ಯೆಗಳು ಸ್ಮಾರ್ಟ್ ಸಿಟಿ ಯೋಜನೆಯ ಬಗ್ಗೆ ಅಣಕವಾಡುವಂತಿದೆ. ಇಂತಹ ಸಮಸ್ಯೆಗಳ ಪೈಕಿ ಜಪ್ಪು ಮಹಾಕಾಳಿ ಪಡ್ಪುವಿನ ರೈಲ್ವೆ ಗೇಟ್ ಸಮಸ್ಯೆಯೂ ಒಂದು. ಕಳೆದ 16 ವರ್ಷಗಳಿಂದ ಇಲ್ಲೊಂದು ರೈಲ್ವೆ ಅಂಡರ್ ಪಾಸ್ ನಿರ್ಮಾಣಗೊಳ್ಳಬೇಕು ಎನ್ನುವ ಆಗ್ರಹ ಕೇಳಿ ಬರುತ್ತಲೇ ಇದೆ. ಈ ನಿಟ್ಟಿನಲ್ಲಿ ಹಲವಾರು ಹೋರಾಟಗಳು ನಡೆದಿವೆ. ಆದರೆ ಇದ್ಯಾವುದಕ್ಕೂ ಕವಡೆ ಕಾಸಿನ ಕಿಮ್ಮತ್ತು ಕೂಡ ದೊರಕಿಲ್ಲ. ಇದೀಗ ಈ ಪ್ರದೇಶದಲ್ಲಿ ರೈಲ್ವೆ ಹಳಿಯು ದ್ವಿಪಥವಾಗಲಿದೆ ಎನ್ನುವ ಮಾಹಿತಿ ಈ ಪ್ರದೇಶದ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಮಯಗಳಲ್ಲಿ ನಾವು ಇಲ್ಲಿ ಸಾರ್ವಜನಿಕರೊಟ್ಟಿಗೆ ನಾವು ಹೋರಾಟಗಳನ್ನು ಮಾಡ್ತಿದ್ದೆವು. ಇದು ಮಂಗಳೂರಿಗೆ ಒಂದು ಹೆಬ್ಬಾಗಿಲು ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ಕಾಸರಗೋಡಿನಿಂದ ಆಗಿರ್ಬೋದು ಅಥವಾ ನಮ್ಮ ಕೊಣಾಜೆ ಯೂನಿವರ್ಸಿಟಿ ಆಗಿರ್ಬೋದು, ಬೇರೆ ಬೇರೆ ಯೂನಿವರ್ಸಿಟಿಯಿಂದ ಇದೇ ಪ್ರದೇಶವಾಗಿ ಆದುಕೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ಸ್ಟೇಟ್ ಬ್ಯಾಂಕ್ ಹೋಗಬೇಕಂದ್ರೆ ನಿಯರೆಸ್ಟ್ ಪ್ಲೇಸ್ ಯಾವ್ದು ಬಂದಾರ ಹೋಗಬೇಕಾದ್ರೆ ಯಾವುದೇ ಒಂದು ವಿಷಯಕ್ಕೆ ಅಗತ್ಯವಾಗಿರುವಂಥ ಪ್ಲೇಸ್ ಆಗಿದೆ. ಇವತ್ತು RTO ಕಚೇರಿ ಆಗಿರಲಿ, ಇದು ನಿಯರೆಸ್ಟ್ ಪ್ಲೇಸ್ ಅಂದರೆ ಮಂಗಳೂರಿಗೆ ಹೆಬ್ಬಾಗಿಲಿದ್ದಾಗೆ. ಆದರೆ ಈ ಬಗ್ಗೆ ನಾವು ಹಲವಾರು ಸಂದರ್ಭದಲ್ಲಿ ನಾವು ಹೋರಾಟಗಳನ್ನು ಮಾಡಿದ್ದೆವು. ಸಾರ್ವಜನಿಕರು ಮಹಿಳೆಯರು ಬಂದು ರೋಡಲ್ಲಿ ಕೂತ್ಕೊಂಡು ನಾವು ಹೋರಾಟ ಮಾಡಿದ್ದೇವೆ. ರೈಲನ್ನು ತಡೆ ಕೂಡ ಮಾಡಿದ್ದೇವೆ. ನಮ್ಮ ಡಿಮಾಂಡ್ಸ್ ಇಷ್ಟೇ ಇದ್ದದ್ದು, ದಯವಿಟ್ಟು ನಾವು ಇಲ್ಲಿ ಜನರು ಎವ್ರಿ ಡೇ ನಾವು ಸಫರ್ ಆಗ್ತಿದ್ದೇವೆ. ಪರ್ ಡೇ 46 ಟ್ರೈನ್ಗಿಂತ ಹೆಚ್ಚು ಟ್ರೈನ್ಗಳು ಹೋಗುವ ಸಂದರ್ಭದಲ್ಲಿ ನಾವು ದಿನದ ವ್ಯಾಲ್ಯೂಬಲ್ ಟೈಮ್ ಕಾಲು ಗಂಟೆ ಅರ್ಧ ಗಂಟೆಗಳ ನಮಗೆ ತೊಂದರೆ ಆಗ್ತಾ ಉಂಟು. ಜಪ್ಪು ಮಹಾಕಾಳಿ ಪಡ್ಪು ಪ್ರದೇಶ ಮಂಗಳೂರು ನಗರ ಪ್ರವೇಶಕ್ಕೆ ಇರುವ ಶಾರ್ಟ್ಕಟ್. ಕೊಣಾಜೆ ತೊಕ್ಕೋಟು ಸಹಿತ ಕೇರಳ ಭಾಗದಿಂದ ಮಂಗಳೂರು ನಗರದತ್ತ ಆಗಮಿಸುವ ಬಹುತೇಕ ವಾಹನಗಳಿಗೆ ನಗರ ಪ್ರವೇಶಕ್ಕೆ ಇದುವೇ ಹೆಬ್ಬಾಗಿಲು. ಆದರೆ ಇಲ್ಲಿನ ರೈಲ್ವೆ ಗೇಟಿನಿಂದಾಗಿ ನಿತ್ಯ 16 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಸಂಭವಿಸುತ್ತಿದೆ. ನಿತ್ಯ 40ಕ್ಕೂ ಅಧಿಕ ರೈಲುಗಳು ಸಂಚರಿಸುವ ಹಿನ್ನೆಲೆಯಲ್ಲಿ ಆಗಾಗ ರೈಲ್ವೆ ಗೇಟ್ ಮುಚ್ಚಲಾಗುತ್ತದೆ. ಈ ಸಮಯದಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಲ್ಲುತ್ತವೆ. ಹೀಗಾಗಿ ಇಲ್ಲೊಂದು ರೈಲ್ವೆ ಅಂಡರ್ ಪಾಸ್ ನಿರ್ಮಿಸಿ ಸಮಸ್ಯೆಗೆ ಪರಿಹಾರ ಒದಗಿಸಿಕೊಡುತ್ತೇವೆ ಎಂದು ಜನಪ್ರತಿನಿಧಿಗಳು ನೀಡಿದ ಭರವಸೆ ಕೇವಲ ಭರವಸೆಯಾಗಿಯೇ ಉಳಿದಿದೆ ವಿನಃ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ನಿರ್ಮಲ ನಗರ ನಾಗರಿಕ ಹಿತರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಸ್ಥಳೀಯ ಜನರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಡಿವಿಷನ್ನಲ್ಲಿ ಎಷ್ಟು ಬ್ರಿಡ್ಜ್ ಅಂಡರ್ ಉಂಟು, ಎಷ್ಟು ಬ್ರಿಡ್ಜ್ ಓವರ್ ಉಂಟು, ಇದರ ಲೆಕ್ಕ ಕೊಡಿ. ಎಷ್ಟು ಬ್ರಿಡ್ಜಿಗೆ ಎಷ್ಟು ದುಡ್ಡು ನೀವು ಮೀಸಲಾಗಿ ಇಟ್ಟಿದ್ದೀರಿ ಎಂದು ನಾನು ಕೇಳಿದೆ. 30/8/2016ಕ್ಕೆ ನನಗೆ ರೈಟ್ ಆಫ್ ಇನ್ಫಾರ್ಮೇಷನ್ನಲ್ಲಿ ಬಂತು 21 ಬ್ರಿಡ್ಜ್ ಪಾಲ್ಘಾಟ್ ಡಿವಿಷನಲ್ಲಿ ಕೆಲಸ ಆಗ್ತಾ ಉಂಟು. 2014ರ ನಾವು ಕ್ಲಿಯರೆನ್ಸ್ ಕೊಟ್ಟ ಪ್ರಕಾರ ಅದಕ್ಕೆ 2 ಬ್ರಿಡ್ಜು, ಒಂದು ನ್ಯಾಷನಲ್ ಹೈವೇ 66 BC ರೋಡ್ ಹೋಗುವಲ್ಲಿಗೆ 38 ಕೋಟಿ, ಒಂದು ಕುತ್ಪಾಡಿಗೆ 36 ಕೋಟಿ. ಹಾಗಾದರೆ ಇದಕ್ಕೆ 10 ಕೋಟಿ ರೂಪಾಯಿ ಎಲ್ಲಿ ಹೋಯಿತು? 2014ರಿಂದ 2016ರವರೆಗೆ 10 ಕೋಟಿ ಬಿಟ್ಟು 10 ರೂಪಾಯಿ ಬರಲಿಲ್ಲ. ಪುನಃ ಡಿವಿಷನಲ್ ರೈಲ್ವೆ ಹೋಗಿ ನಾನು ಮೀಟಿಂಗ್ನಲ್ಲಿ ರೆಸಲ್ಯೂಷನ್ ಠರಾವು ಕೊಟ್ಟು ಕೇಳಿದೆ. ಆಗ ಹೇಳಿದರು ಇದಕ್ಕೆ 50-50 ಶೇರ್ನಲ್ಲಿ ಇಲ್ಲ, ಇದಕ್ಕೆ ಸಿಟಿ ಕಾರ್ಪೊರೇಷನ್ಗೆ ನಾವು ಆಲ್ರೆಡಿ ತಿಳಿಸಿದ್ದೇವೆ, 20 ಕೋಟಿ ರೂಪಾಯಿ ನೀವು ಇದಕ್ಕೆ ದುಡ್ಡಿಡಬೇಕು. ಹೋರಾಟಗಾರರು ಹೇಳುವ ಪ್ರಕಾರ ಇದೀಗ ಇಲ್ಲಿ ಅಂಡರ್ ಪಾಸ್ ನಿರ್ಮಾಣದ ಚೆಂಡು ಮಂಗಳೂರು ಮಹಾನಗರ ಪಾಲಿಕೆಯ ಅಂಗಳದಲ್ಲಿದೆ. ಮಂಗಳೂರು ಮಹಾನಗರ ಪಾಲಿಕೆ 10 ಕೋಟಿ ರೂಪಾಯಿ ನೀಡಿದರೆ ಅಂಡರ್ ಪಾಸ್ ನಿರ್ಮಿಸುವುದಾಗಿ ರೈಲ್ವೆ ಇಲಾಖೆ ಹೇಳಿದೆ ಎನ್ನಲಾಗಿದೆ. ಇದರ ಜೊತೆಗೆ ಇಲ್ಲಿ ಸಣ್ಣ ವಾಹನಗಳಿಗೆ ಪ್ರತ್ಯೇಕ ಅಂಡರ್ ಪಾಸ್ ನಿರ್ಮಾಣಗೊಳ್ಳಬೇಕು ಎನ್ನುವ ಆಗ್ರಹವೂ ಕೇಳಿ ಬರ್ತಿದೆ. ಬೇಡಿಕೆ ಈಡೇರದಿದ್ದಲ್ಲಿ ರೈಲ್ವೆ ರೋಕೋ ಮುಂತಾದ ಉಗ್ರ ಪ್ರತಿಭಟನೆಯೂ ನಡೆಯಲಿದೆ ಎನ್ನುವ ಎಚ್ಚರಿಕೆಯನ್ನ ಹೋರಾಟಗಾರರು ನೀಡಿದ್ದಾರೆ.
ಇನ್ನಾದ್ರೂ ಜನರ ಸಮಸ್ಯೆಗೆ ಮುಕ್ತಿ ದೊರಕುವ ಕಾಲ ಸನ್ನಿಹಿತವಾಗುತ್ತಾ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.